ಕಲಾವಿದರಾಗಿರುವ ಕುಂಬಳೆ ಕೊಯ್ಪಾಡಿ ಮೈಯಡ್ಕದಲ್ಲಿರುವ ಶ್ರೀಧರನ್ ಪಣಿಕರ್ ಕಾಸರಗೋಡು ಜಿಲ್ಲೆಯ ಹೆಮ್ಮೆಗೆ ಪಾತ್ರರಾಗುತ್ತಿದ್ದಾರೆ. ತನ್ನ 10ನೇ ವಯಸ್ಸಿನಲ್ಲಿ ತೆಯ್ಯಂ ವೇಷ ಕಟ್ಟಿ ಪ್ರಸಿದ್ಧಿಯಾದ ಇವರು ವೇಷಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಯಾರಿಸುವುದರಲ್ಲೂ ಅಗ್ರಗಣ್ಯರಾಗಿದ್ದಾರೆ. ಕಳೆದ 4 ದಶಕಗಳಿಂದ ಈ ಕಲಾವಿದ ತೆಯ್ಯಂ ವೇಷ ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ತಯಾರಿಸುವುದರಲ್ಲೂ ಅದೇ ರೀತಿ ತೆಯ್ಯಂ ವೇಷ ಕಟ್ಟಿ ಕುಣಿಯುವುದರಲ್ಲೂ ತನ್ನ ವಿಶೇಷ ಪ್ರತಿಭೆಯನ್ನ ತೋರ್ಪಡಿಸುತ್ತಿದ್ದಾರೆ. ತನ್ನ 10ನೇ ವಯಸ್ಸಿನಲ್ಲಿ ಕಲಾ ಪ್ರತಿಭೆಯನ್ನ ಪ್ರದರ್ಶಿಸಿದ ಈ ಕಲಾವಿದ ಈಗಲೂ ತನ್ನ ಮೊದಲಿನ ಶೈಲಿಯನ್ನೇ ಮುಂದುವರಿಸುತ್ತಿದ್ದಾರೆ. ತನ್ನ 20ನೇ ವಯಸ್ಸಿನಲ್ಲಿ ಕೊಯ್ಪಾಡಿ ರಾಜ್ಯರಿಂದ ಪಟ್ಟೆ ಹಾಗೂ ಬಳೆಯನ್ನ ಪಡೆದುಕೊಂಡು ಪಣಿಕರಾದ ಶ್ರೀಧರನ್ ಮಂಜೇಶ್ವರದಿಂದ ಹಿಡಿದು ಉತ್ತರ ಕೇರಳದ ಕಳತ್ತೂರು ಹಾಗೂ ಕರ್ನಾಟಕದ ಪುತ್ತೂರು ಪ್ರದೇಶಗಳ ತನಕ ಕಲಾವಿದರಾಗಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ತೆಯ್ಯಂ ವೇಷ ಕಟ್ಟಿ ಕುಣಿಯುವ ಕಾಲಾವಧಿಗಳಲ್ಲಿ ಶ್ರೀಧರ್ ಪಣಿಕರ್ ಬಿಡುವಿಲ್ಲದೆ ತನ್ನ ಕಾರ್ಯಗಳಲ್ಲಿ ನಿರತರಾಗುತ್ತಾರೆ. ಮೂಲತಃ ಕಾನಿಂಗಾಡ್ ನಿವಾಸಿಯಾಗಿರುವ ಶ್ರೀಧರ್ ತನ್ನ ಅಜ್ಜಂದಿರ ಪಾರಂಪರ್ಯವನ್ನ ಮುಂದುವರಿಸಿಕೊಂಡು ಕುಂಬಳೆಗೆ ಆಗಮಿಸಿದ್ದಾರೆ. ಕೇವಲ 3 ತಿಂಗಳಿನಲ್ಲಿ ಇವರು ಸುಮಾರು 80 ತೆಯ್ಯಂ ಕೋಲಗಳಲ್ಲಿ ಪ್ರದರ್ಶನ ನಡೆಸಿದ್ದಾರೆ. ವಿಷ್ಣುಮೂರ್ತಿ, ಚಾಮುಂಡಿ, ಭೈರವ, ಕುಟಿಚಾತನ್ ಮೊದಲಾದ ಪ್ರಧಾನ ವೇಷಗಳನ್ನ ಕಟ್ಟಿ ಇವರು ಕುಣಿದು ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.